ಭಗತ್ ಸಿಂಗ್ ಆರ್ಮಿ ನೇತೃತ್ವದಲ್ಲಿ ಶುಕ್ರವಾರ ರಾತ್ರಿ ಮಂಗಳೂರು ಉರ್ವ ಮೈದಾನದಲ್ಲಿ ಮೊದಲ ವರ್ಷದ ದೇವಿ ಮಹಾತ್ಮೆ ಯಕ್ಷಗಾನವನ್ನು ಆಯೋಜಿಸಲಾಗಿತ್ತು. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ಯಕ್ಷಗಾನ ನಡೆದಿದ್ದು, ಇದರ ಮುಂಚಿತವಾಗಿ ಮೇಳದ ದೇವರನ್ನ ಉರ್ವ ಹೊಯ್ಗೆಬೈಲು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮೆರವಣಿಗೆಯ ಮೂಲಕ ಉರ್ವ ಮೈದಾನದವರೆಗೆ ತರಲಾಯಿತು. ದೇವರಿಗೆ ಚೌಕಿ ಪೂಜೆ ನಡೆದು ಅನ್ನಪ್ರಸಾದ ಸೇವೆ ಕೂಡ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಟೀಲು ಶ್ರೀದೇವಿ ಭಕ್ತರು ಪ್ರಸಾದವನ್ನ ಸ್ವೀಕರಿಸಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಆಶೀರ್ವಾದವನ್ನ ಪಡೆದುಕೊಂಡರು. ಚೌಕಿ ಪೂಜೆಯ ಬಳಿಕ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಕೂಡ ನಡೆಯಿತು. ಇನ್ನು ಊರು ಹಾಗೂ ಸುತ್ತಮುತ್ತಲಿನ ಯಕ್ಷಾಭಿಮಾನಿಗಳು ಭಗತ್ ಸಿಂಗ್ ಆರ್ಮಿ ಸಂಘಟನೆಯವರು ಯಕ್ಷಗಾನವನ್ನ ವೀಕ್ಷಿಸಿದರು. ಸಿಂಧೂರವನ್ನೇ ಅಳಿಸಿ ಕೊರಳ ಮಾಂಗಲ್ಯವನ್ನೇ ಕಿತ್ತು ಮುಡಿಯಲ್ಲಿರುವಂತಹ ಹೂವನ್ನೇ ಕಿತ್ತು ಕೈಯ ಕಗ್ಗಳವನ್ನೇ ಹರಿದು ವೈದೇವಿಯ ದೀಕ್ಷೆಯನ್ನು ತಂದೊಡ್ಡಿರ. ನನ್ನ ಈ ಹೀನಾಯ ಸ್ಥಿತಿಯನ್ನು ನೋಡಿ ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರಾ. ಇದು ನಿಮ್ಮ ಶಾಶ್ವತವಾದಂತಹ ನಗುವಲ್ಲ. ನನ್ನ ಕಣ್ಣಿನಲ್ಲಿ ನೀರು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸಿಯೇನು, ರಕ್ತ ಕಣ್ಣೀರನ್ನೇ ಬರಿಸಿಯೇನು. ಮಗನೇ ಮಹೇಶ ಕಂದ ಬರ ಮಗನೇ. ಪೀಠವನ್ನು ಏರಿದಂತಹ ಅವರನ್ನು ಅಲ್ಲಿರುವಂತಹ ಸುಮನಸರು ಮೋಸದಿಂದ ನಿಮ್ಮ ತಂದೆಯನ್ನು ಕೊಂದರು ಕಂದ. Oh
Thank you.